ಮುಮ್ತಾಜ್ ಅಲಿ ಆತ್ಮಹತ್ಯೆ ಪ್ರಕರಣದಲ್ಲಿ ಸುಳಿವು ನೀಡಲಾಗಿದೆ ಎಂದು ಶಾಫಿ ನಂದಾವರ ಆರೋಪಿಸಿದ್ದಾರೆ. ನಗರದ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು 2024ರ ಅಕ್ಟೋಬರ್ 6ರಂದು ಕೂಳೂರು ನದಿಯಲ್ಲಿ ಉದ್ಯಮಿ ಮುಮ್ತಾಜ್ ಅಲಿ ಅವರ ಮೃತದೇಹ ಪತ್ತೆಯಾಗಿದ್ದು ಆತ್ಮಹತ್ಯೆಯೆಂದು ಶಂಕಿಸಲಾದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅವರು ತಮ್ಮ ವಿರುದ್ಧದ ಆರೋಪಗಳನ್ನು ಪ್ರಸ್ತಾಪಿಸಿದರು. ಈ ಪ್ರಕರಣದಲ್ಲಿ ಆಯಿಷಾ ರೆಹಮತ್ ಅವರನ್ನ ಪ್ರಮುಖ ಆರೋಪಿ ಎಂದು ಗುರುತಿಸಲಾಗಿದೆ. ಆದರೆ ನಾನು ಸಹ ಆರೋಪಿಗಳಲ್ಲಿ ಒಬ್ಬನಾಗಿ ಸಿಲುಕಿದ್ದೇನೆ. ಇದರ ನಂತರ ಸಾಮಾಜಿಕ ಮಾಧ್ಯಮದಲ್ಲಿ ಸುಳ್ಳು ಆರೋಪ ಮತ್ತು ಬ್ಲ್ಯಾಕ್ಮೇಲ್ ಆರೋಪಗಳಿಗೆ ಗುರಿಯಾಗಿದ್ದೇನೆ ಎಂದು ಶಾಫಿ ನಂದಾವರ ಹೇಳಿದರು. ನಾನು ಯಾವುದೇ ಅಪರಾಧ ಮಾಡದಿದ್ದರೂ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಜೈಲುವಾಸ ಅನುಭವಿಸಿ ನ್ಯಾಯಾಲಯಕ್ಕೆ ಹಾಜರಾಗುವಂತೆ ಒತ್ತಾಯಿಸಲಾಯಿತು. ಈ ಸಮಯದಲ್ಲಿ ನನ್ನ ಆರೋಗ್ಯವು ತೀವ್ರವಾಗಿ ಹದಗೆಟ್ಟಿತ್ತು ಮತ್ತು ವೈದ್ಯಕೀಯ ಚಿಕಿತ್ಸೆಗೆ ಹಣವಿಲ್ಲದೆ ಪರದಾಡಿದೆ. ಸುಳ್ಳು ಆರೋಪಗಳು ನನ್ನನ್ನು ಬಾಧಿಸಿದ್ದು ಮಾತ್ರವಲ್ಲದೆ ನನ್ನ ಹೆಂಡತಿ ಮತ್ತು 4 ಹೆಣ್ಣು ಮಕ್ಕಳ ಮೇಲೆ ಅವಮಾನವನ್ನು ತಂದವು. ನಾನು ನಿರಪರಾಧಿಯಾಗಿದ್ದರೂ ಸಹ ನನ್ನ ಮೇಲೆ ಅನಾವಶ್ಯಕವಾದ ಆಪಾದನೆಗಳನ್ನು ಮಾಡಿದ್ದು ಏಕೆ ಎಂಬುದು ನನಗೆ ಅರ್ಥವಾಗುತ್ತಿಲ್ಲ ಎಂದು ಹೇಳಿದರು. ನಿಮಗೆ ತಿಳಿದಿರುವ ಹಾಗೆ ಅಕ್ಟೋಬರ್ 6, 2024ರಂದು ಉದ್ಯಮಿ ಮುಮ್ತಾಜ್ ಅಲಿ ಅವರ ಆತ್ಮಹತ್ಯೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿ ಅಂತ ಗುರುತಿಸಲ್ಪಡುವ ರೆಹಮತ್ನೊಂದಿಗೆ ಇತರ ಆರೋಪಿಗಳ ಪೈಕಿ ನನ್ನನ್ನು ಆರೋಪಿತರನ್ನಾಗಿ ಮಾಡಿದರು. ನಾನು ಆ ಸಂದರ್ಭ ಬಾಗಲಕೋಟೆಯಲ್ಲಿ ನನ್ನ ಕಸಬು ನಿಮಿತ್ತ ಮರಳು ವ್ಯಾಪಾರ ನನಗೆ ಬಾಗಲಕೋಟೆಯಲ್ಲಿ ಇದ್ದುದರಿಂದ ಅಲ್ಲಿದ್ದೆ. ಕೆಲವು ಸಾಮಾಜಿಕ ಜಾಲತಾಣಗಳಲ್ಲಿ ಆ ಸಂದರ್ಭ ನನ್ನ ವಿರುದ್ಧ ಅಪಪ್ರಚಾರಗಳು ಬರಲಿಕ್ಕೆ ಶುರುವಾಯಿತು. ಇದನ್ನು ಕಂಡು ನಾನು ವಿಚಲಿತನಾದೆ, ದಿಗ್ಭ್ರಮೆಗೊಂಡೆ. ದಿನಾಂಕ 8-10-2024ರಂದು ನಾನು ಬಾಗಲಕೋಟೆಯಿಂದ ಊರಿಗೆ ಬರುವಾಗ ನನ್ನನ್ನು ಪೊಲೀಸರು ಬಂಧಿಸಿದರು. ಬಂಧಿಸಿದ ಸಂದರ್ಭದಲ್ಲಿ ನಾನು ಪೊಲೀಸರಲ್ಲಿ ಪ್ರಶ್ನಿಸಿದೆ, ಯಾತಕ್ಕೋಸ್ಕರ ನನ್ನನ್ನು ಬಂಧಿಸಿದಿರಿ? ವಿಚಾರಣೆಗೆ ಯಾವ ಉದ್ದೇಶಕ್ಕೋಸ್ಕರ ವಿಚಾರಣೆ ಎಂಥ ಪ್ರಶ್ನಾರ್ಥಕವನ್ನು ನಾನು ಅವರಿಗೆ ಹಾಕಿದೆ. ಆ ಸಂದರ್ಭದಲ್ಲಿ ಅವರು ಆಯಿಷಾ ರೆಹಮತ್ ಎಂಬುವರನ್ನು ತೋರಿಸಿ ಇವರ ಜೊತೆ ಸೇರಿ ಬ್ಲ್ಯಾಕ್ಮೇಲ್ ಮಾಡಿ ಮುಮ್ತಾಜ್ ಅಲಿ ಎಂಬುವರಿಗೆ ನಿರಂತರವಾಗಿ ಫೋನ್ ಮೂಲಕ ನೀವು ಟಾರ್ಚರ್ ನೀಡಿರುತ್ತೀರಿ ಎಂದು ಹೇಳಿರುತ್ತಾರೆ. ಇದನ್ನು ಕೇಳಿದ ತಕ್ಷಣ ನಾನು ಹೇಳಿದೆ, ನನಗೆ ಮುಮ್ತಾಜ್ ಅಲಿ ಆಗಲಿ ಈ ರೆಹಮತ್ ಎಂಬುವಳಾಗಲಿ ನನಗೆ ಪರಿಚಯವೇ ಇರಲಿಲ್ಲ. ನಾನು ಬ್ಲ್ಯಾಕ್ಮೇಲ್ ತಂತ್ರದಂತಲ್ಲಿ ಆರೋಪವನ್ನು ಹೊರಿಸಿ ಸಾಮಾಜಿಕ ಜಾಲತಾಣದಲ್ಲಿ ನನ್ನ ವಿರುದ್ಧ ಯಾವುದೇ ಪುರಾವೆಗಳಿಲ್ಲದೆ ಎಲ್ಲ ಸಾಮಾಜಿಕ ಜಾಲದಲ್ಲಿ ನನ್ನ ವಿರುದ್ಧ ಬರಹಗಳು, ಹೇಳಿಕೆಗಳು ಬಂದಾಗ ನಾನು ದಿಗ್ಭ್ರಮೆಗೊಂಡೆ. ನಾನು ಇದುವರೆಗೂ ನನ್ನ ಜೀವನದಲ್ಲಿ ನಾನು ಹಂತವಾಗಿ ಮೇಲೆ ಬಂದವನು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.